ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಮನುಷ್ಯನು ಮಾತನಾಡುವ ಆ ಮಾತುಗಳು ಬಹಳ ಮಿತವಾಗಿರಬೇಕು. ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದು ಯಾವುದೇ ವ್ಯಕ್ತಿಯಲ್ಲಿ ಒಳ್ಳೆಯ ಲಕ್ಷಣವಲ್ಲ. ಎಷ್ಟು ಬೇಕೋ ಅದನ್ನು ಮಾತ್ರ ಸರಿಯಾದ ಮಾತುಗಳಲ್ಲಿ ತಾನು ಇತರರನ್ನೇ ವ್ಯವಹರಿಸಬೇಕೆಂಬುದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಈ ಲೋಕದಲ್ಲಿ ಹಲವಾರು ರೀತಿಯಲ್ಲಿ ಮಾತುಗಳನ್ನು ನಾವು ಕೇಳಬಹುದು. ಆದರೆ ನಾವು ಮಾತನಾಡುವ ಆ ಪರಿ ಅಥವಾ ಅದನ್ನು ಕೇಳುವುದು ಮನುಷ್ಯನ ಬುದ್ಧಿಶಕ್ತಿಯ ಆ ಒಂದು ಮತ್ತು ದೇವರ ಆ ಕೊಟ್ಟ ಬುದ್ಧಿಶಕ್ತಿ, ಆ ಕೃಪೆಯಿಂದ ಆತನು ನಿಯಮಿತವಾಗಿ ಮಾತನಾಡಲು ಆ ಮಾತುಗಳನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತೆ. ಆದ್ದರಿಂದ ಇದರ ಬಗ್ಗೆ ಧ್ಯಾನಿಸೋಣ. ಏಕೆಂದರೆ ಹಲವಾರು ಬಾರಿ ನಾವು ಮಾತುಗಳನ್ನು ಕೇಳಿ ಕೆಟ್ಟಿದ್ದೇವೆ ಅಥವಾ ಮಾತನ್ನು ಹೇಳಿ ಕೆಟ್ಟಿದ್ದೇವೆ. ಹೇಳಿದ ಮಾತು ಹಿಂತೆಗೆಯಲಾಗಲ್ಲ. ಅಥವಾ ಕೇಳಿದ ಮಾತೊಂದು ಮನಸ್ಸಿಗೆ ಹೋದ ಮೇಲೆ ಅದು ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಎಂಬುದು ನಮಗೆ ತಿಳಿಯೋದಿಲ್ಲ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಯಾವ ಮಾತನಾಡಬೇಕು, ಮಾತುಗಳಲ್ಲಿ ಯಾವ ರೀತಿ ವ್ಯವಹರಿಸಬೇಕು ಎಂಬುದನ್ನು ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ನಾನು ಆರಿಸಿದ್ದೇನೆ. ಅಧ್ಯಾಯ 19 ವಾಕ್ಯ 4. ಬೇಗನೆ ನಂಬುವುದು ಹಗುರ ಮನಸ್ಸಿನ ಲಕ್ಷಣ. ಪಾಪ ಮಾಡುವವನು ತನಗೆ ತಾನೇ ತಂದುಕೊಳ್ಳುವವನು ನಾಶನ. ಪಾಪದಲ್ಲಿ ಹಿಗ್ಗುವನು ದಂಡನೆಗೆ ಗುರಿಯಾಗುವವನು. ಹರಟೆ ಮಾತನ್ನು ಹೇಸುವವನಿಗೆ ಕಡಿಮೆಯಾಗುವುದು ತಕರಾರು ತಂಟೆ. ನೀನು ಕೇಳಿಸಿದ್ದನ್ನು ಹೇಳಬೇಡ ಇನ್ನೊಬ್ಬನ ಮುಂದೆ, ಅದರಿಂದ ನಿನಗೆಂದಿಗೂ ಆಗದು ಕೊರತೆ. ಅದು ಸ್ನೇಹಿತನ ವಿಷಯವಾಗಿರಲಿ ವೈರಿಯ ವಿಷಯವಾಗಿರಲಿ ತಿಳಿಸಬೇಡ. ತಿಳಿಸಿದಿರುವುದು ಪಾಪವಾದರೆ ಹೊರತು ಬಯಲು ಮಾಡಬೇಡ. ನೀನಾಡುವುದನ್ನು ಕೇಳಿ ಗುರುತಿಟ್ಟುಕೊಂಡವರು ಸಮಯ ಒದಗಿದಾಗ ನಿನ್ನನ್ನು ದ್ವೇಷಿಸುವರು. ಗಾಳಿ ಸುದ್ದಿಯನ್ನು ಕೇಳಿರುವೆಯೋ, ಅದು ಸಾಯಲಿ ನಿನ್ನೊಂದಿಗೆ. ಹೆದರಬೇಡ, ಅದು ಸಿಡಿಯಾಗದು ನಿನ್ನ ಒಡಲಿಗೆ. ಮೂರ್ಖನು ಪ್ರಸವ ವೇದನೆಯ ಸ್ತ್ರೀಯಂತೆ ವೇದನೆ ಪಡುತ್ತಾನೆ. ಮೂರ್ಖನ ಒಡಲಿಗೆ ಬಿದ್ದ ಮಾತು ತೊಡೆಗೆ ತಾಕಿಕೊಂಡ ಬಾಣದ ಮೊನಚು. ದೇವರ ವಾಕ್ಯವಿದು. ಇದನ್ನು ಧ್ಯಾನಿಸೋಣ. ಬೇಗನೆ ನಂಬುವುದು ಹಗುರ ಮನಸ್ಸಿನ ಲಕ್ಷಣ. ಪಾಪ ಮಾಡುವವನು ತನಗೆ ತಾನೇ ತಂದುಕೊಳ್ಳುವನು ನಾಶನ. ಕೆಲವು ದಿನಗಳ ಹಿಂದೆ ನಾನೊಂದು TV ಚಾನಲಲ್ಲಿ ನೋಡಿದ್ದ ಒಂದು ಘಟನೆ. ಆ ಒಬ್ಬ ಪಾಪಿ ಪತಿ ಯಾರೋ
ತನ್ನ ಪತ್ನಿ ಬಗ್ಗೆ ಏನೋ ಮಾತನಾಡಿದರು, ಒಂದು ಸುಳ್ಳು ಸುದ್ದಿಯನ್ನು, ತನ್ನ ಪತ್ನಿಯನ್ನು ಅನುಮಾನದ ದೃಷ್ಟಿಯಂತೆ ನೋಡುವಂತೆ ಆತನ ಸ್ನೇಹಿತನು ಏನು ಹೇಳಿದ್ದನು, ಆ ಮಾತುಗಳನ್ನು ಕೇಳಿಕೊಂಡು ಈತನು ದಿನ ಈ ಪತ್ನಿಯನ್ನು ದ್ವೇಷಿಸತೊಡಗಿದನು. ಅನುಮಾನದ ಹುತ್ತ ಆತನಲ್ಲಿ ಬೆಳೆಯಿತು. ದಿನಗಳೆದಂತೆ ಇವರ ನಡುವೆ ಒಡಕು ಉಂಟಾಯಿತು. ನಿಜವಾಗಿಯೂ ಆ ಹೆಂಡತಿಯಲ್ಲಿ ಏನೂ ತಪ್ಪಿರಲಿಲ್ಲ, ವಿಷಯವೇ ಬೇರೆ ಇತ್ತು. ತನ್ನ ಕೆಟ್ಟ ಇಚ್ಛೆಯನ್ನು ಈಡೇರಿಸುವುದಕ್ಕೋಸ್ಕರ ಸ್ನೇಹಿತನೇ ತಾನು ಈ ಸ್ನೇಹಿತನಿಗೆ ಮೋಸ ಮಾಡಿದ್ದ. ಆದರೆ ತನ್ನ ಇಚ್ಛೆ ನೆರವೇರದಿದ್ದಾಗ ಈತನು ಪತಿಯ ತಲೆಯಲ್ಲಿ ಬೇಡದ ವಿಷಯಗಳನ್ನು ಹಾಕಿ ಅವಳ ಮೇಲೆ ದ್ವೇಷವನ್ನು ತೀರಿಸಿಕೊಂಡ. ಕೊನೆಗೆ ಇದೊಂದು ಕೊಲೆಯಲ್ಲಿ ಮುಗೀತು. ಆತನು ಅನುಮಾನದ ದೃಷ್ಟಿಯಿಂದ ತನ್ನ ಹೆಂಡತಿಯನ್ನು ಮುಗಿಸಿಬಿಟ್ಟ. ಎಂತಹ ಪಾಪ ನೋಡಿ, ಕ್ರೂರ ಪಾಪ. ಹೆಂಡತಿ ಏನು ತಪ್ಪು ಮಾಡಿರಲಿಲ್ಲ, ಸುಮ್ಮನೆ ಈ ಸ್ನೇಹಿತನ ಆ ಮಾತುಗಳನ್ನು ಕೇಳಿ ಅನುಮಾನಪಟ್ಟು ತನ್ನ ಹೆಂಡತಿಯನ್ನು ದ್ವೇಷಿಸಿ ಹಿಂಸಿಸಿ ಆಕೆಯ ಕೊಲೆಯನ್ನು ಮಾಡಿಬಿಟ್ಟ. ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಅದೆಷ್ಟೋ ಘಟನೆಗಳನ್ನು ನಾವು ನೋಡುತ್ತೀವಿ. ಯಾರೋ ಒಂದು ಕೇಳ್ತಾರೆ, ಯಾರೋ ಒಂದು ಹೇಳ್ತಾರೆ, ಯಾರೋ ಹೇಳಿದ್ರಂತ ನಾವು ಅದನ್ನು ನಂಬ್ತೀವಿ. ಆ ಅನುಮಾನದ ಹುತ್ತ ಮನಸ್ಸಿನಲ್ಲಿ ಬೆಳೆದು ಬಿಡುತ್ತೆ. ಅದು ಒಂದು ಬೀಜವಾಗಿ ಮನಸ್ಸಿಗೆ ಬಿದ್ದು ಅಲ್ಲಿ ಅದು ಮೊಳಕೆ ಹಿಡಿದು ಕೊನೆಗೆ ಅದು ಬೆಳೆದು ನಮ್ಮನ್ನೇ ನಾಶ ಮಾಡುವಂಥ ಪರಿಸ್ಥಿತಿಗೆ ಅದು ತಂದುಬಿಡುತ್ತೆ. ನೋಡಿ ಎಷ್ಟು ಕೆಟ್ಟದ ಪರಿಣಾಮ. ಆದುದರಿಂದ ಮನುಷ್ಯರು ನಾವು ಕೇಳುವ ಮಾತುಗಳನ್ನು ವಿವೇಚನೆಯಿಂದ ಅವುಗಳನ್ನು ಅವಲೋಕಿಸಬೇಕು. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಎಂಬ ಆ ಒಂದು ಹಿರಿಯರ ಗಾದೆ ಇದೆ. ಯಾವುದೇ ವಿಷಯವಾಗಲಿ ನಾವು ಕಣ್ಣಲ್ಲಿ ನೋಡಬೇಕು, ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಕೇವಲ ಕಿವಿಗಳಲ್ಲಿ ಕೇಳಿಕೊಂಡು ಆ ಮಾತುಗಳನ್ನು ನಂಬಿ ನಾವು ಕಾರ್ಯಕ್ಕೆ ಹಿಡಿದೆವೆಂದಾದರೆ ಅದು ನಮ್ಮ ನಾಶವೇ ಸರಿ. ಇಂಥ ಅದೆಷ್ಟೋ ಘಟನೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತವೆ. ಅದೆಷ್ಟೋ ವ್ಯಕ್ತಿಗಳು ತಮ್ಮ ಜೀವನವನ್ನು ದುಃಖದಲ್ಲಿ ಕಳೆಯುತ್ತಾರೆ. ಜೀವ ಇರುವಾಗಲೇ ಹಲವಾರು ವ್ಯಕ್ತಿಗಳನ್ನು ನಾವು ಸತ್ತು ಸಾಯಿಸಿದಂತಾಗುತ್ತೆ. ಇಂಥ ಒಂದು ಪರಿಸ್ಥಿತಿಯನ್ನು ತಿಳಿದುಕೊಂಡು ಈ ದೇವರ ವಾಕ್ಯ ಹೇಳುತ್ತೆ, ಬೇಗನೆ ನಂಬುವುದು ಹಗುರ ಮನಸ್ಸಿನ ಲಕ್ಷಣ. ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಅತಿ ಹಗುರ ಅಂದರೆ ಯೋಚನೆ ಮಾಡಲು ಹೋಗುವುದಿಲ್ಲ, ಆಲೋಚನೆ ಮಾಡುವುದಿಲ್ಲ, ಸತ್ಯ ವಿಷಯಗಳನ್ನು ಪರಿಶೀಲನೆ ಮಾಡಿ ನೋಡುವುದಿಲ್ಲ, ಕೇವಲ ಕೇಳಿಕೊಂಡು ಕಾರ್ಯಕ್ಕಿಳಿದರೆ ಅದು ಆತನ ಸರ್ವನಾಶವೇ ಸರಿ. ಅದಕ್ಕೆ ಹೇಳ್ತಾ ದೇವರ ವಾಕ್ಯ, ಪಾಪ ಮಾಡುವವನು ತನಗೆ ತಾನೇ ತಂದುಕೊಳ್ಳುವನು ನಾಶನ. ದುಡುಕು ಸ್ವಭಾವ ಯಾವಾಗ ನಮ್ಮಲ್ಲಿದೆ, ಈ ದುಡುಕು ಸ್ವಭಾವದಿಂದ ಕಾರ್ಯಕ್ಕಿಳಿದರೆ ಅದು ಅವಘಡದಲ್ಲಿ ಅಂತ್ಯವಾಗುತ್ತೆ, ಅದು ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಮುಂದೆ ನಮಗೆ ದೇವರ ವಾಕ್ಯ ಹೇಳುತ್ತೆ, ಪಾಪದಲ್ಲಿ ಹಿಗ್ಗುವವನು ದಂಡನೆಗೆ ಗುರಿಯಾಗುವನು. ಯಾವೊಬ್ಬನು ಪಾಪದಲ್ಲಿ ಹಿಗ್ಗುತ್ತಾನೆ ಅಂದರೆ, ನೀನು ಮಾತು ಕೇಳ್ತೀಯ, ನೀನು ಕಾರ್ಯಕ್ಕೆ ಹಿಡಿತೀಯ, ಪಾಪ ಕಾರ್ಯಗಳನ್ನು ಹೆಚ್ಚಿಸಿಕೊಳ್ತಾ ಹೋಗುತ್ತೆ.
ನಿನ್ನ ಮನಸ್ಸಿನಲ್ಲಿ ಕೆಟ್ಟದಿದೆ. ಆವಾಗ ಏನಾಗುತ್ತೆ, ನೀನೊಂದು ಕಪ್ಪು ಕನ್ನಡಕವನ್ನು ಹಾಕಿಕೊಂಡಂತೆ. ನಿನ್ನ ದೃಷ್ಟಿ ಚೆನ್ನಾಗಿದೆ, ಸರಿಯಾಗಿದೆ, ಹೊರಗಿನ ವಾತಾವರಣ ಸ್ವಚ್ಛವಾಗಿದೆ. ಆದರೆ ನೀನು ಮಾತ್ರ ಕಪ್ಪು ಕನ್ನಡಕವನ್ನು ಧರಿಸಿಕೊಂಡ್ರೆ ಏನಾಗುತ್ತೆ, ಹೊರಗಿದ್ದದೆಲ್ಲವೂ ಕಪ್ಪಾಗಿ ಕಾಣುತ್ತೆ. ಹೊರಗೆ ಕಪ್ಪಾಗಿರದಿದ್ದರೂ ನಿನಗದು ಕಪ್ಪಾಗಿ ಕಾಣಿಸ್ತದೆ. ಯಾಕೆಂದರೆ ನಿನ್ನ ಕಣ್ಣಿಗೆ ಕನ್ನಡಕವನ್ನು ಹಾಕಿದ್ಯಾ, ಕಪ್ಪು ಕನ್ನಡಕ. ಇದುವೇ ನಮ್ಮಲ್ಲಿ ಆಗುವಂಥ ಪರಿಣಾಮ. ಯಾವಾಗ ಮಾತನ್ನು ಕೇಳ್ತೀವಿ, ಮನಸ್ಸಿನಲ್ಲಿ ಅದನ್ನು ಹಚ್ಚಿಕೊಳ್ತೀವಿ, ಯಾವುದೇನೋ ಪರಿಶೀಲನೆ ಅಥವಾ ವಿವೇಚನೆ ನಾವು ಮಾಡುವುದಿಲ್ಲ, ಏನಾಗುತ್ತೆ, ಈ ಪಾಪ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ. ಎಲ್ಲವೂ ಪಾಪವಾಗಿ ಕಾಣುತ್ತೆ, ಎಲ್ಲವೂ ಕೆಟ್ಟದಾಗಿ ಕಾಣುತ್ತೆ. ಇದರ ಪರಿಣಾಮವಾಗಿ ನಾವು ಕೆಟ್ಟದಾದ ರೀತಿಯಲ್ಲಿ ನಾವು ವರ್ತಿಸುತ್ತೇವೆ. ನಮ್ಮ ಮಾತುಗಳಲ್ಲಿ ಬರುತ್ತೆ ದ್ವೇಷ, ನಮ್ಮ ಈ ಚಲನವಲನಗಳಲ್ಲಿ ದ್ವೇಷ ಬರುತ್ತೆ, ಇತರನ್ನು ದ್ವೇಷಿಸುವಂತಹ ರೀತಿಯಲ್ಲಿ ನಾವು ಬದುಕುತ್ತೇವೆ. ಪಾಪದ ಕೊಳ ತುಂಬಿ ಹೋಗ್ತಾ ಇದೆ. ಇದರಿಂದ ಏನಾಗುತ್ತೆ, ಮನುಷ್ಯ ದಂಡನೆಗೆ ಗುರಿಯಾಗುತ್ತಾನೆ. ಪಾಪದ ಹೊರೆ ಎಷ್ಟು ನಿನ್ನಲ್ಲಿ ಜಾಸ್ತಿ ಆಗುತ್ತೆ, ಅಷ್ಟು ಆ ಪಾಪದ ಹೊರೆಯ ಕೆಳಗೆ ನೀನು ಕಷ್ಟಪಡುತ್ತೀಯ. ಹೊರೆಯನ್ನು ಖಂಡಿತವಾಗಿ ಹೊರಲಾರದಷ್ಟು ಭಾರ ನಿನ್ನಲ್ಲಿರುತ್ತದೆ, ದಂಡನೆಗೆ ಗುರಿಯಾಗುತ್ತಿ. ಅದಕ್ಕೆ ದೇವರ ವಾಕ್ಯ ಒಂದು ಹೇಳುತ್ತೆ, ಹರಟೆ ಮಾತನ್ನು ಹೇಸುವವನಿಗೆ ಕಡಿಮೆಯಾಗುವುದು ತಕರಾರು ತಂತೆ. ಮಿತವಾಗಿ ಮಾತನಾಡು, ಸುಮ್ಮನೆ ಹರಟೆ ಮಾಡಬೇಡ. ಎಷ್ಟು ಹರಟೆ ಮಾತು ನಿನ್ನಲ್ಲಿ ಹೆಚ್ಚಾಗುತ್ತೆ, ಪಾಪದ ಅವಕಾಶಗಳು ಹೆಚ್ಚಾಗುತ್ತೆ. ಸುಮ್ಮನೆ ಕೆಲವು ಮಿತ್ರರು ಒಡಗೂಡಿ ಹರಟೆ ಮಾತುಗಳನ್ನು ಮಾತನಾಡ್ತೀವಿ. ಒಬ್ಬನೇನೋ ಹೇಳ್ತಾನೆ, ನೋಡೋ ಇಂಥವನು ಹೀಗೆ ಮಾಡಿದ್ದಾನಯ್ಯ, ಅದಕ್ಕೆ ನೀನೊಂದು ಕೂಡಿಸ್ತೀಯಾ, ಇನ್ನೊಂದು ಘಟನೆ ಅದ್ರಲ್ಲಿ ತಂದುಬಿಡ್ತೀಯಾ. ಸುಳ್ಳುಗಳು ಒಂದು ಸುಳ್ಳಿದ್ದ ಎರಡು ಸುಳ್ಳುಗಳಾಗುತ್ತವೆ. ಒಂದು ದ್ವೇಷದ ಮಾತು, ಎರಡು ದ್ವೇಷದ ಮಾತುಗಳಾಗ್ತವೆ. ಈ ಎರಡಿದ್ದದ್ದು 4 ಆಗುತ್ತವೆ, 4 ಇದ್ದದ್ದು 8 ಆಗುತ್ತವೆ. ಆ ಒಂದು ದ್ವೇಷದ ಮನೋಭಾವ ಜಾಸ್ತಿ ಆಗುತ್ತೆ. ಅದು ಒಂದು ಗುಂಪಿನಲ್ಲಿ ನಾವು ನೋಡಿದ್ದೇವೆ. ಸಾಮಾಜಿಕ ಜಾಲತಾಣಗಳಿಗೆ ಏನಾಗುತ್ತೆ, ಯಾರೋ ಒಬ್ಬನು ಒಂದು ಕಿಡಿಯನ್ನು ಹೊತ್ತಿಸ್ತಾನೆ, ಏನು ಒಂದು ಸಮುದಾಯದ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಏನಾಗುತ್ತೆ, ಆ ಕಿಡಿ ಹೊತ್ತಿಸಿದ್ದು ಅದಕ್ಕೆ ಎಲ್ಲರೂ ಪ್ರತಿಕ್ರಿಯೆಯನ್ನು ಕೊಡಲು ಆರಂಭ ಮಾಡುತ್ತಾರೆ. ಆ ಪ್ರತಿಕ್ರಿಯೆ ಕೊಟ್ಟಾಗ ಈ ಪ್ರತಿಕ್ರಿಯೆ ಅವರಲ್ಲಿ ಪರಿಣಾಮವನ್ನುಂಟು ಮಾಡುತ್ತೆ. ಅವರೆಲ್ಲರೂ ಕೂಡಿಕೊಳ್ಳುತ್ತಾರೆ, ಒಟ್ಟಿಗೆ ಬರುತ್ತಾರೆ. ಏನೋ ಅಲ್ಲಿ ಒಂದು ದ್ವೇಷದ ಘಟನೆ ನಡೆದು ಬಿಡುತ್ತೆ. ಆ ವ್ಯಕ್ತಿಯ ಬಗ್ಗೆ ಯಾರ ಬಗ್ಗೆ ಅದು ಒಂದು ಉಲ್ಲೇಖವನ್ನು ಮಾಡಲಾಗಿದೆ, ಆ ವ್ಯಕ್ತಿಯ ಬಗ್ಗೆ ದ್ವೇಷ ಉಂಟಾಗಿ ಬಹುಶಃ ಅವನನ್ನು ದಂಡಿಸುವಂಥ ಪರಿಸ್ಥಿತಿಗೆ ಬರುತ್ತೆ. ಸಮಾಜದಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಗಲಾಟೆ ಆಗುವುದಕ್ಕೆ ಕಾರಣವಾಗುತ್ತೆ, ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಸಹೋದರ ಸಹೋದರಿಯರೇ ನೋಡಿ, ಹರಟೆ ಮಾತಿನ ಪರಿಣಾಮ ಎಷ್ಟರ ಮಟ್ಟಿಗೆ ಹೋಗುತ್ತೆ. ಸಮಾಜದಲ್ಲಿ ಹಲವಾರು ಘಟನೆಗಳು ನಡೆದಿವೆ ಹರಟೆ ಮಾತಿನಿಂದಾಗಿ. ಅದೆಷ್ಟೋ ಕುಟುಂಬಗಳು ಹಾಳಾಗಿವೆ, ಅದೆಷ್ಟೋ ಸಮಾಜದ ಶಾಂತಿ ಕದಡಿ ಹಾಳಾಗಿದೆ, ಸಮಾಜದಲ್ಲಿ ದ್ವೇಷ ಉಂಟಾಗಿದೆ, ಒಬ್ಬರಿನ್ನೊಬ್ಬರು ದ್ವೇಷ ಆ ನಾಶಕ್ಕೆ ಒಂದು ಕಾರಣವಾಗಿದೆ. ಇಂಥ ಒಂದು ರೀತಿಯಲ್ಲಿ ಕೆಟ್ಟದಾಗುತ್ತೆ. ಆದುದರಿಂದ ಹರಟೆ ಮಾತು ಆಡುವಾಗ ನಾವು ಎಚ್ಚರದಿಂದಿರಬೇಕು. ಹರಟೆ ಮಾತುಗಳನ್ನು ಆಡಬಾರದು. ಎಷ್ಟು ಬೇಕು ಅಷ್ಟೇ ಮಾತನಾಡಬೇಕು. ಏನನ್ನು ಕಂಡಿದೆಯಾ ಅಷ್ಟೇ ಮಾತನಾಡು. ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಮಾತನಾಡು. ಅದಕ್ಕಿಂತ ಹೆಚ್ಚಿಗೆ ಮಾತುಗಳು ಬೇಡ.
ಪ್ರತಿಯೊಂದು ನಿನ್ನ ಬಾಯಿಯಲ್ಲಿ ಬರುವಂತಹ ಮಾತುಗಳು ಆ ದೈವ ಪ್ರೇರಣೆಯಿಂದ ಬರಬೇಕು, ಸತ್ಯದಿಂದ ಕೂಡಿದ ಮಾತುಗಳಾಗಿರಬೇಕು, ಪ್ರೀತಿಯಿಂದ ಕೂಡಿದ ಮಾತುಗಳಾಗಿರಬೇಕು. ಸಹೋದರ ಸಹೋದರರೇ, ಒಬ್ಬ ಮನುಷ್ಯನಿಂದ ಬರುವಂತಹ ಮಾತುಗಳು ಯಾವ ರೀತಿಯದ್ದಾಗಿರುತ್ತದೆ, ಆತನ ವ್ಯಕ್ತಿತ್ವ ಎಂಥದ್ದಾಗಿದೆ, ಅದೇ ಮಾತುಗಳು ಆ ವ್ಯಕ್ತಿಯಲ್ಲಿ ಬರುತ್ತವೆ. ಒಬ್ಬ ಪ್ರೀತಿಯುಳ್ಳ ಮನುಷ್ಯನಾದಂದರೆ ಎಂದೂ ದ್ವೇಷದ ಮಾತುಗಳು ಆತನ ಬಾಯಿಯಿಂದ ಬರಲ್ಲ, ಒಳ್ಳೆಯ ಪ್ರೀತಿಯ ಮಾತುಗಳೇ ಬರುತ್ತವೆ. ಇಂತಹ ವ್ಯಕ್ತಿ ಆ ಮಿತವಾದ ಪ್ರೀತಿಯ ಮಾತುಗಳಿಂದ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ವಿರುದ್ಧವಾಗಿ ಯಾವ ಒಬ್ಬ ವ್ಯಕ್ತಿ ತನ್ನೊಳಗನ್ನ ಕೆಟ್ಟ ವ್ಯಕ್ತಿಯಾಗಿದ್ದಾನೆ, ಆತನಲ್ಲಿ ದ್ವೇಷ ತುಂಬಿಕೊಂಡಿದೆ, ಆತನಲ್ಲಿ ಮತ್ಸರ ಹಗೆತನ ತುಂಬಿಕೊಂಡಿದೆ ಎಂದಾದರೆ ಆತನಲ್ಲಿ ಬರುವಂತಹ ಮಾತುಗಳು ಎಚ್ಚರ, ಅದು ಒಂದು ರೀತಿಯ ಮತ್ಸರ, ಹಗೆತನ, ಕೋಪ, ದ್ವೇಷ ಇವುಗಳಿಂದ ಕೂಡಿದ ಮಾತುಗಳು. ಹಲವಾರು ಬಾರಿ ರಾಜಕಾರಣಿಗಳು ಕೆಟ್ಟ ಉದ್ದೇಶಕ್ಕೋಸ್ಕರ ಮಾಡುವ ಭಾಷಣಗಳನ್ನು ನಾವು ಕೇಳಿದ್ದಿರ್ಬೋದು. ಅವರ ವ್ಯಕ್ತಿತ್ವ ಎಂಥ ರೀತಿಯದ್ದಿದೆ ಅದೇ ಮಾತುಗಳು ಅವರ ಬಾಯಿಯಲ್ಲಿ ಬರುತ್ತವೆ. ಆ ಮಾತುಗಳಿಂದ ಸಮಾಜವನ್ನು ಇವರು ಕಟ್ಟುವುದಿಲ್ಲ, ಬದಲಾಗಿ ಸಮಾಜವನ್ನು ಹಾಳು ಮಾಡುತ್ತಾರೆ, ಶಾಂತಿಯನ್ನು ಹಾಳು ಮಾಡ್ತಾರೆ, ತಮ್ಮ ಉದ್ದೇಶಕ್ಕೋಸ್ಕರ ಇದೆಲ್ಲವನ್ನು ಬಳಸ್ತಾರೆ. ಆದ್ದರಿಂದ ನಾವು ಎಚ್ಚರದಿಂದಿರಬೇಕು. ಸಹೋದರ ಸಹೋದರರೇ, ಪ್ರತಿಯೊಬ್ಬರು ಆಡುವ ಮಾತುಗಳು ಸತ್ಯದ ಮಾತುಗಳಾಗಿರಬೇಕು. ಯಾರ ಬಗ್ಗೆನೂ ತಿಳಿದುಕೊಳ್ಳದೆ, ಸರಿಯಾದ ವಿಷಯ ತಿಳಿದುಕೊಳ್ಳದೆ ಆ ಮಾತುಗಳನ್ನು ನಾವು ಆಡಬಾರದು. ಆಡಿದ ಮಾತೊಂದು ಆಡಿ ಹೋಯಿತು, ಅದು ಹಿಂತೆಗೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸಂತ ಫಿಲಿಪ್ ನೆರಿ ಇವರ ಬಗ್ಗೆ ನಾವು ಕೇಳಿದ್ದಿರ್ಬೋದು. ಸಂತ ಫಿಲಿಪ್ ನೆರಿ ಅವರೊಡನೆ ಒಂದು ದಿನ ಒಬ್ಬಳು ಮಹಿಳೆ ತಾನು ಮಾಡಿದ ತಪ್ಪಿಗೋಸ್ಕರ ಕ್ಷಮೆ ಬೇಡಲು ಅಥವಾ ಆ ಒಂದು ಸಲಹೆಯನ್ನು ಪಡೆದುಕೊಳ್ಳಲು ಸಂತ ಫಿಲಿಪ್ ನೆರಿ ಅವರ ಹತ್ರ ಬಂದರು. ಅವರು ಹೇಳಿದ್ದರು, ಗುರುಗಳೇ, ನನಗೊಂದು ಕೆಟ್ಟ ಅಭ್ಯಾಸವಿದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಆಗ್ತಿಲ್ಲ. ನಾನು ಯಾರ ಬಗ್ಗೆನೂ ಮಾತನಾಡೋದು ವಿಷಯ ಅದು ಅಭ್ಯಾಸವಾಗಿಬಿಟ್ಟಿದೆ. ಅದನ್ನು ಏನಾಗಿ ನಾನು ಯಾರ ಬಗ್ಗೆನೂ ಸೀದಾ ನಾನು ಹೇಳಿಬಿಡುವುದು, ಅದರಿಂದ ಅವರ ಮನಸ್ಸಿಗೆ ನೋವಾಗುತ್ತದೆ, ಅವರ ಹೆಸರು ಹಾಳಾಗ್ತದೆ. ಹೇಗೆ ನಿಯಂತ್ರಣ ನನಗೆ ಗೊತ್ತಾಗ್ತಿಲ್ಲ, ನೀವು ನನಗೆ ಹೇಳಿ ಗುರುಗಳೇ ಅಂತ ಹೇಳಿದರು. ಅದಕ್ಕೆ ಸಂತ ಫಿಲಿಪ್ ನೆರಿ ಅವರು ಒಂದು ಅಭ್ಯಾಸವನ್ನು ಇವರಿಗೆ ಕೊಟ್ಟರು. ಅವರಿಗೆ ಕೆಲವು ಕೋಳಿಯ ಗರಿಗಳನ್ನು ಕೊಟ್ಟರು ಕೈ ತುಂಬ. ಅವರು ಹೇಳಿದರು, ಅಮ್ಮ ನೀನು ಇಡೀ ನಗರಕ್ಕೆ ಹೋಗು, ಒಂದು ದಾರಿಯಿಂದ ಹೋಗಿ ಇನ್ನೊಂದು ದಾರಿಯಲ್ಲಿ ಬಾ, ನಿನ್ನ ಕೈಯಲ್ಲಿರುವ ಆ ಗರಿಗಳನ್ನು ಎಸೆಯುತ್ತಾ ಹೋಗು, ದಾರಿಯಲ್ಲಿ ಇಡೀ ದಾರಿಯಲ್ಲಿ ಎಸೆಯುತ್ತಾ ಹೋಗಿ ನನ್ನ ಬಳಿಗೆ ಹಿಂದೆ ಬಾ. ಆ ಮಹಿಳೆ ಹಾಗೇ ಮಾಡಿದರು. ತನ್ನ ಕೈಯಲ್ಲಿದ್ದ ಗರಿಗಳನ್ನು ಎಸೆಯುತ್ತಾ ಹೋದರು. ಬಳಿಗೆ ಬಂದರು. ಆಗ ಗುರುಗಳು ಹೇಳಿದರು, ಆಯಿತು, ಒಳ್ಳೆ ಕೆಲಸ ಮಾಡಿದೀಯಾ, ಈಗ ನೀನು ಹೋಗಿ ಎಲ್ಲ ಗರಿಗಳನ್ನು ಹೆಕ್ಕಿಕೊಂಡು ಬಾ. ಅದಕ್ಕೆ ಆ ಮಹಿಳೆ ಹೇಳಿದರು, ಗುರುಗಳೇ, ಆ ಹಕ್ಕಿಯ ಗರಿಗಳು ಎಲ್ಲೋ ಹಾರಿ ಹೋಗಿವೆ ಗಾಳಿಗೆ, ಅದನ್ನು ಹೇಗೆ ನಾನು ದಿಕ್ಕಿ ತರಲಿ, ಅದು ಖಂಡಿತ ಸಾಧ್ಯವಿಲ್ಲ. ಅಮ್ಮ, ಮಾತುಗಳೆಂಬುದು ಹಾಗೇನೆ, ನೀನು ಮಾತನಾಡ್ತೀಯ, ಆಡಿದ ಮಾತುಗಳನ್ನು ಹಿಂದೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲಮ್ಮ. ಅದು ಮಾಡುವಂಥ ಅಪಾಯ, ಕೆಟ್ಟ ಪರಿಣಾಮ ಪುನಃ ಅದು ಸರಿಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಮಾತನಾಡುವಾಗೆಲ್ಲ ಎಚ್ಚರದಿಂದಿರು. ನೀನು ಮಾತನಾಡುವ ಆ ಮಾತುಗಳಿಂದ ಆಗುವ ಪರಿಣಾಮಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಆಡುವ ಮಾತುಗಳ ಬಗ್ಗೆ ಎಚ್ಚರದಿಂದಿದ್ದು ಮಿತವಾಗಿ ಮಾತನಾಡು. ಸಹೋದರ ಸಹೋದರರೇ, ಬಹಳ ಒಂದು ಒಳ್ಳೆಯ ಪಾಠವಿದು. ಇದೇ ದೇವರ ವಾಕ್ಯ ನಮಗೆ ಹೇಳ್ತದೆ, ನೀನು ಕೇಳಿಸಿದ್ದನ್ನು ಹೇಳಬೇಡ ಇನ್ನೊಬ್ಬನ ಮುಂದೆ, ನಿನಗೆಂದಿಗೂ ಆಗದು ಕೊರತೆ. ಈಗ ನೀನು ಮಾತನಾಡುವಾಗ ಏನು ಮಾತನಾಡೋದೊಂದು ಯೋಚಿಸಿ ಮಾತನಾಡು. ಯಾರೋ ಹೇಳಿದ್ದಂತ ಅದನ್ನು ಇತರರಲ್ಲಿ ಹೇಳಬೇಡ, ಅದನ್ನು ಚೆನ್ನಾಗಿ ತಿಳಿದುಕೋ. ಯಾಕೆಂದರೆ ಈ ಮಾತುಗಳು ಒಂದು ದಿನ ನಿನ್ನ ದ್ವೇಷಕ್ಕೆ ಕಾರಣವಾಗಿರ್ಬೋದು. ನೀನು ಆಡಿದ ಮಾತುಗಳಿಂದ ಇತರರು ನಿನ್ನನ್ನು ದ್ವೇಷಿಸಬಹುದು,
ನಿನ್ನ ಮಗೆ ಒಂದು ದಿನ ಹಗೆತನ ಸಾಧಿಸ್ಬೋದು. ಆದ್ದರಿಂದ ಭಾಳ ಜಾಗೃತಿಯಿಂದಿರಬೇಕು. ಯಾವ ಪಾಪಕ್ಕೂ ಕಾರಣವಾಗಬಾರದು. ಸಹೋದರ ಸಹೋದರಿಯರೇ, ಅದೆಷ್ಟೋ ನಮ್ಮ ಸಮಾಜದಲ್ಲಿ ಜೀವಿಸುವಾಗ ಎಷ್ಟೋ ಅನಾಹುತಗಳು ಇದರಿಂದ ನಡೆದುಕೊಳ್ಳುತ್ತವೆ. ಆದ್ದರಿಂದ ನಾವು ತುಂಬ ಜಾಗರೂಕರಾಗಿರೋಣ. ಪ್ರತಿಯೊಂದು ಮಾತಿನಲ್ಲಿ ಎಚ್ಚರವಾಗಿರೋಣ. ಯಾಕೆಂದರೆ ಈ ಮಾತುಗಳು ಅಮೂಲ್ಯ. ಆದ್ದರಿಂದ ನಮ್ಮ ಮುಂದಿನ ಪ್ರತಿಯೊಂದು ಜೀವನದಲ್ಲಿ ಆ ಮಾತುಗಳ ಬಗ್ಗೆ ಎಚ್ಚರವಾಗಿರಲು ಆ ದೇವರು ನಮಗೆ ಖಂಡಿತ ಸಹಾಯವಾಗಲಿ. ನಮಗೊಂದು ನಾಲಿಗೆ ಇದೆ. ಈ ನಾಲಿಗೆಯನ್ನು ವಿವೇಚನೆಯಲ್ಲಿ ಇಟ್ಟುಕೊಳ್ಳೋಣ, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋಣ. ಸಂತ ಯಾಕೋಬರ ಆ ಒಂದು ಪತ್ರದಲ್ಲಿ ಇದರ ಬಗ್ಗೆ ಅವರು ನಾಲಿಗೆ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಿನ್ನ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೋ. ಆ ನಾಲಿಗೆ ಏನೆಲ್ಲ ಅನಾಹುತ ಮಾಡಬಹುದು. ಅದು ಒಂದು ಒಳ್ಳೆ ಹರಿತವಾದ ಒಂದು ಚೂರಿ ಅಂತೆ. ಹರಿತವಾದ ಒಂದು ಚೂರಿ ಹೇಗೆ ಎಲ್ಲವನ್ನು ಕಡಿದು ನಾಶ ಮಾಡ್ತದೋ, ಕತ್ತರಿಸಿಬಿಡ್ತದೆ ಎರಡು ತುಂಡಾಗಿ, ಅದೇ ರೀತಿಯಲ್ಲಿ ನಾಲಿಗೆ ಎಂಬುದನ್ನು ಪ್ರತಿಯೊಬ್ಬರ ಮನಸ್ಸನ್ನು ಅದು ಘಾಸಿಗೊಳಿಸ್ತದೆ. ಮತ್ತು ಮನಸ್ಸಿನಲ್ಲಿ ಮಾಡಿದಂಥ ಗಾಯ ಗುಣಪಡಿಸಲು ತುಂಬ ಕಷ್ಟ. ದೇಹದ ಗಾಯಗಳನ್ನು ಸರಿಪಡಿಸ್ಬೋದು, ಆದರೆ ಮನಸ್ಸಿನ ಗಾಯಗಳನ್ನು ಜೀವನ ಪರ್ಯಂತ ಅವುಗಳನ್ನು ಸರಿ ಮಾಡಲು ಅಸಾಧ್ಯ. ಆದ್ದರಿಂದ ಸಹೋದರ ಸಹೋದರರೇ, ದೇವರ ವಾಕ್ಯ ನಾವೆಲ್ಲ ಕೇಳಿದೆವು. ಇವತ್ತಿನಿಂದ ವಿವೇಚನೆಯಿಂದ ಮಾತನಾಡೋಣ. ಮಾತುಗಳ ಬಗ್ಗೆ ಎಚ್ಚರ ವಹಿಸೋಣ. ನಾವು ಆಡುವ ಮಾತುಗಳಿಂದ ಆಗುವ ಪರಿಣಾಮ ಸಮಾಜದಲ್ಲಿ ಚೆನ್ನಾಗಿ ತಿಳಿದುಕೊಳ್ಳೋಣ. ನಮ್ಮ ಮಾತುಗಳನ್ನು ಅವಲೋಕಿಸಿಕೊಳ್ಳೋಣ. ಸರಿಯಾದ ಮಾತುಗಳನ್ನು ಮಾತನಾಡಿ ಸಮಾಜದ, ಕುಟುಂಬದ ಮತ್ತು ಇತರರ ಹಿತಕ್ಕೋಸ್ಕರ ನಾವು ಒಳ್ಳೆಯದನ್ನು ಮಾಡ್ತೇವೆಂದು ತಿಳಿದು ಸಮಾಜದಲ್ಲಿ ಅಥವಾ ಕುಟುಂಬದಲ್ಲಿ ಶಾಂತಿಯನ್ನು ಕದಡಿ ಇತರರ ಜೀವನ ಹಾಳು ಮಾಡುವಂಥ ಆ ಮಾತುಗಳನ್ನು ಎಂದಿಗೂ ನಾವು ಆಡುವುದಿಲ್ಲ ನಮ್ಮ ಬಾಯಿಯಲ್ಲಿ ಎಂದು ನಿರ್ಧಾರವನ್ನು ತಗೊಳ್ಳುತ್ತಾ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ನಾವು ನಮಗೆ ಈ ಜೀವನದಲ್ಲಿ ನೀವು ಆ ಮಾತನಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದೀರಿ. ಈ ಮಾತನಾಡುವ ಶಕ್ತಿ ಇತರರ ಒಳ್ಳೆಯದಕ್ಕಾಗಿ. ನಾವು ಆಡುವ ಮಾತುಗಳಿಂದಾಗಿ ಎಷ್ಟೋ ಜನರ ಹೃದಯದ ಗಾಯಗಳನ್ನು ವಾಸಿ ಮಾಡಬಹುದು. ನಾವು ಆಡುವ ಮಾತುಗಳಿಂದಾಗಿ ಎಷ್ಟೋ ಜನರಿಗೆ ಸಮಾಧಾನವನ್ನು ನೀಡಬಹುದು. ಎಷ್ಟೋ ಜನರಿಗೆ ಧೈರ್ಯವನ್ನು ನಾವು ನೀಡಬಹುದು. ಎಷ್ಟೋ ಬೇರ್ಪಟ್ಟವರನ್ನು ಒಗ್ಗೂಡಿಸಬಹುದು. ಆದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಇತರರನ್ನು ಬೇರ್ಪಡಿಸುವ, ಶಾಂತಿಯನ್ನು ಹಾಳು ಮಾಡುವ, ಪ್ರೀತಿಯನ್ನು ನಾಶ ಮಾಡುವ, ಇತರ ಮಾಡಿ ದ್ವೇಷವನ್ನು ಹಚ್ಚಿಕೊಳ್ಳುವ ಅಂಥ ಒಂದು ಮಾತುಗಳನ್ನು ಆಡದೆ ನಮ್ಮ ಬಾಯಿಯಲ್ಲಿ ಬರುವಂಥ ಮಾತುಗಳು ನಿಮ್ಮ ಪವಿತ್ರ ಶಕ್ತಿಯಿಂದ ತುಂಬಿಕೊಳ್ಳುವಂಥ ಮಾತುಗಳಾಗಲಿ, ದೇವರ ವಾಕ್ಯದಿಂದ ಪ್ರೇರಿತವಾಗುವಂಥ ಮಾತುಗಳಾಗಲಿ, ನಿಮ್ಮ ದೈವ ಪರಿಶುದ್ಧತೆಯು ನಮ್ಮ ಮಾತುಗಳಲ್ಲಿ ಸದಾ ಹರಿದು ಬರಲೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್.